ಈಗ ಆಷಾಢ ಮಾಸ ತುಳುನಾಡಿನಲ್ಲಿ ಇದು ಆಟಿ ತಿಂಗಳು. ಈ ತಿಂಗಳು ಯಾವುದೇ ಶುಭ ಕಾರ್ಯಕ್ರಮ ನಿಷಿದ್ಧ. ಅಂದರೆ ಆಟಿ ತಿಂಗಳು ಭಯಾನಕವಾದ ತಿಂಗಳು ಎಂಬ ನಂಬಿಕೆಯಿತ್ತು. ಈ ಭಯವನ್ನ ಕಡೆಯಲು ಆಟಿ ಕಲೆಂಜ ಈಗ ಮನೆ ಮನೆಗೆ ಹೋಗಿ ಊರಿಗೆ ಬಂದ ಮಾರಿಯನ್ನ ಓಡಿಸುತ್ತಾನೆ. ಈ ವಿಶೇಷ ಆಚರಣೆ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ತುಳುನಾಡಿನಲ್ಲಿ ಆಟಿ ತಿಂಗಳು ಎಂದ್ರೆ ಭಯದ ತಿಂಗಳು. ಈ ಸಮಯದಲ್ಲಿ ಒಂದು ಕಡೆ ಮಳೆ, ಇನ್ನೊಂದು ಕಡೆ ಬಿಸಿಲು. ಹೀಗಾಗಿ ರೋಗ ರುಜಿನಗಳು ಮತ್ತು ಭಯಾನಕ ತಿಂಗಳು ಎಂಬ ನಂಬಿಕೆ ಹಿಂದಿನ ಕಾಲದಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಊರಿನ ಮಾರಿ ಓಡಿಸಲು ಮನೆ ಮನೆಗೆ ಆಟಿ ಕಳೆಂಜ ಆಗಮಿಸಿ ಮಾರಿ ಕೊಂಡೊಯ್ಯುವ ಪದ್ಧತಿ ಹಿಂದಿನಿಂದಲೂ ಇದೆ. ಆಟಿ ಅಂದ್ರೆ ತಂಗಳು ಅನ್ನಕ್ಕೂ ತಾತ್ವಾರದ ಸಮಯ. ಅಂದ್ರೆ ಅಷ್ಟು ಕಷ್ಟದ ಸಮಯ ಅಂತ ಹಿಂದೊಂದು ಕಾಲದಲ್ಲಿ ವಾಡಿಕೆ ಇತ್ತು. ಹಿರಿಯರು ಆ ಬಗ್ಗೆ ಒಂದೊಂದು ಕತೆ ಹೇಳ್ತಾರೆ. ಕೆಲವು ಕಡೆ ಊಟ ಮಾಡದೆ ಕಾಡಲ್ಲಿ ಸಿಗುವ ವಸ್ತುಗಳಲ್ಲೇ ಕಾಲ ಕಳೆದವರು ಇದ್ರಂತ. ಇದರ ಜೊತೆಗೆ ರೋಗಗಳ ಭಯ ಬೇರೆ. ಹೀಗಾಗಿ ಜನ ಹೆದರುವ ಕಾಲವಂತೆ ಅದು. ಅದಕ್ಕಾಗಿ ಈ ಆಟಿ ತಿಂಗಳಿನಲ್ಲಿ ವಿವಿಧ ಆಚರಣೆಗಳು ಇರುತ್ತದೆ. ಒಂದು ಕಡೆ ಸುರಿಯುವ ಮಳೆ, ಇನ್ನೊಂದು ಕಡೆ ಸುಡು ಬಿಸಿಲು. ಇಂತಹ ಸಮಯದಲ್ಲಿ ಸಹಜವಾಗಿಯೇ ರೋಗಗಳು ಬಾಧಿಸುತ್ತದೆ. ಅದಕ್ಕಾಗಿ ಊರ ಮಾರಿ ಓಡಿಸುವುದು ಮತ್ತು ಊರಿನ ಮಾರಿ ಕಳೆಯಲು ಆಟಿ ಕಳೆಂಜ ಬರುತ್ತಾನೆ. ಈ ಮೂಲಕ ಮಾನಸಿಕ ನೆಮ್ಮದಿಯನ್ನ ಕಂಡುಕೊಳ್ಳಲಾಗ್ತಿತ್ತು. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮುಕ್ರ ಕಮಿಲ ಪ್ರದೇಶದಲ್ಲಿ ಆಟಿ ಕಳೆಂಜ ಮನೆ ಮನೆಗೂ ಹೋಗುವ ಸಂಪ್ರದಾಯ ಇದೆ. ಮುಕ್ರ ಪ್ರದೇಶದಲ್ಲಿ 24 ಒಕ್ಕಲು ಎಂಬ ಮಾತು ಹಿಂದಿತ್ತು. ಆದರೆ ಈಗ 1000ಕ್ಕೂ ಅಧಿಕ ಮನೆಗಳು ಇವೆ. ಈ ಎಲ್ಲ ಮನೆಗಳಿಗೂ ಆಟಿ ಕಳೆಂಜ ಓಡಾಡಿ ಆಟಿ ತಿಂಗಳ ಕಡೆಯ ದಿನ ಮಾರಿ ಓಡಿಸುವ ಕಾರ್ಯ ನಡೆಯುತ್ತದೆ. ಇಲ್ಲಿ ಆಟಿ ಕಳೆಂಜದ ಜೊತೆಗೆ ದೇವಕನ್ಯೆ ಕೂಡ ಆಗಮಿಸಿ ಮನೆಯ ಮುಂದೆ ನರ್ತಿಸಿ ಆ ಬಳಿಕ ಆಟಿ ಕಳೆಂಜ ಆಗಮಿಸುವುದು ಪದ್ಧತಿ. ಆಟಿ ಕಳೆಂಜ ಮನೆ ಮನೆಗೆ ತೆರಳಿ ಜನರ ಭಯವನ್ನ ನಿವಾರಿಸುತ್ತಾನೆ. ಮನೆ ಮನೆಗೆ ಬಂದು ಮನೆಯಂಗಳದಲ್ಲಿ ಕುಣಿದು ಮನೆ ಒಡತಿ ನೀಡುವ ಹುಳಿ, ತೆಂಗಿನಕಾಯಿ, ಬಟ್ಟೆ, ತೆಂಗಿನ ಎಣ್ಣೆ ಇತ್ಯಾದಿಗಳನ್ನ ಪಡೆದು ತೋಟದಿಂದ ಫಲವಸ್ತುಗಳನ್ನ ಪಡೆದು ಮನೆಗೆ ಬಂದ ಮಾರಿಯನ್ನ ಕಳೆಂಜ ಕಳೆಯುತ್ತಾ ಮುಂದೆ ಸಾಕ್ತಾರೆ. ಹೀಗೆ ಆಟಿ ಕಳೆಂಜ ಬಂದರೆ ಮನೆಯವರಿಗೂ ನೆಮ್ಮದಿ. ತುಳುನಾಡಿನಲ್ಲಿ ಮಳೆಗಾಲದಲ್ಲಿ ಎಡೆಬಿಡದೆ ಸುರಿಯುವ ಮಳೆಗೆ ಕೂಲಿಕಾರರಿಗೆ, ಕೃಷಿಕರಿಗೆ ಯಾವುದೇ ಕೆಲಸ ಮಾಡಲಾಗದೆ ಸಂಪಾದಿಸಲು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲೇ ಬೇಸಿಗೆಯಲ್ಲಿ ಕೂಡಿಟ್ಟ ಆಹಾರ, ದವಸ ಧಾನ್ಯಗಳೇ ಹೊಟ್ಟೆ ಹೊರೆಯಲು ಜೀವನಾಧಾರ. ಆದರೆ ಅದು ಕೂಡ ಈ ಆಟಿಯ ಸಮಯದಲ್ಲಿ ಮುಗಿಯಲು ಆರಂಭವಾಗ್ತದೆ. ಇದೇ ವೇಳೆ ಊರಿನಲ್ಲಿ ರೋಗ ರುಜಿನಗಳು ಕಾಣಿಸಿಕೊಳ್ಳುತ್ತವೆ. ಜನ ಭಯಭೀತರಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಜಾನಪದ ಆಚರಣೆಯ ಮೂಲಕ ಜನರಿಗೆ ನೆಮ್ಮದಿ ಕರುಣಿಸುವ ಈ ಆಚರಣೆ ಎಂದಿಗೂ ಅರ್ಥಪೂರ್ಣವಾಗಿದೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.